ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ರು ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಗುರುವೇ ನಮಃ. ಶ್ರೀಲ ಪ್ರಭುಪಾದರಿಗೆ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶತಾರಿಣಿ. ನಾರಾಯಣ ವ್ಯಾಸದೇವ ಸರಸ್ವತಿಗೆ ಪ್ರಣಾಮಗಳು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀಂ ತತೋ ಜಯಂ ಮುದೀರಯೇತ್. ಜಯಂ ಮುದೀರಯೇತ್. ಭಗವದ್ಗೀತೆಯ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯಾರು ಮನೇಲಿ ಸೌಂಡ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಭಗವದ್ಗೀತೆ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ.
ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 3ರ 38ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು ಇಲ್ಲ 37ನೇ ಶ್ಲೋಕದವರೆಗೂ ತಿಳ್ಕೊಂಡಿದೀವಿ. ಇವತ್ತು 38ನೇ ಶ್ಲೋಕಕ್ಕೆ ನಾವು ಹೋಗೋಣ. ಕೃಷ್ಣನ ಒಂದು ಪ್ರಶ್ನೆಗೆ, ಇದು ಅರ್ಜುನನ ಒಂದು ಪ್ರಶ್ನೆಗೆ, ಒಬ್ಬ ವ್ಯಕ್ತಿ ಇಷ್ಟವಿಲ್ಲದಿದ್ರೂ ಕೂಡ ಯಾಕೆ ಒತ್ತಾಯಪೂರ್ವಕವಾಗಿ ಪಾಪ ಕಾರ್ಯಗಳನ್ನ ಮಾಡ್ತಾನೆ? ಸೊ ಆ ಒಂದು ಪಾಪ ಕಾರ್ಯ ಮಾಡ್ಲಿಕ್ಕೆ ಯಾವ ಒಂದು ಅಂಶ ಅವನಿಗೆ ಪ್ರಚೋದಿತ ಮಾಡುತ್ತೆ ಅಂತ ಹೇಳಿ ಅರ್ಜುನ ಪ್ರಶ್ನೆ ಕೇಳಿದಾಗ ಭಗವಂತ ಅದರ ಒಂದು ಉತ್ತರವನ್ನ ಕೊಡ್ತಾನೆ. ಸೊ ಯಾಕೆ ಮನುಷ್ಯ ಇಷ್ಟವಿಲ್ಲದಿದ್ರು ಕೂಡ ಪಾಪ ಕಾರ್ಯಗಳನ್ನ ಮಾಡ್ತಾನೆ ಅಂತಂದ್ರೆ ಅದೇ ಅವನಲ್ಲಿ ಇರುವಂತಹ ಈ ಒಂದು ರಾಗ ದ್ವೇಷದಿಂದಾಗಿ ಅಂತ ಹೇಳಿ ಹೇಳ್ತಾನೆ. ಸೊ ಆ ರಜೋಗುಣದ ಸಂಪರ್ಕದಿಂದ ಇವುಗಳು ಹುಟ್ಟುತ್ತೆ. ಸೊ ಆಮೇಲೆ ಅದು ಕ್ರೋಧ ಆಗಿ ಮಾರ್ಪಾಡ ಬರುತ್ತೆ. ಆ ಕ್ರೋಧ ಅನ್ನುವಂಥದ್ದು ಕಾಮಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ. ಸೊ ಕ್ರೋಧ ಮಾರ್ಪಾಡಾಗುತ್ತೆ. ಸೊ ಆ ಕ್ರೋಧಕ್ಕೆ ಕಾರಣನೇ ಕಾಮ ಅಂತ ಹೇಳ್ತಾನೆ. ಸೊ ಕಾಮ ಏಷ ಕ್ರೋಧ ಏಷ, ಸೊ ರಜಗುಣದಿಂದ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಸೊ ಇದರಿಂದಾಗಿ ಈ ಎಲ್ಲವೂ ಕೂಡ ಅವನ ಒಂದು ಜ್ಞಾನ ಅನ್ನುವಂಥದ್ದನ್ನ ನುಂಗಿ ಹಾಕುತ್ತೆ. ಮತ್ತೆ ಅವನು ಪಾಪಪೂರಿತನಾಗ್ತಾನೆ, ಪಾಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಸೊ ಆ ಪಾಪ ಅನ್ನುವಂಥದ್ದು ನಮ್ಗೆ ಕಾಣಲ್ಲ. ಸೊ ಅದು ಮುಚ್ಚಲ್ಪಟ್ಟಿರುತ್ತೆ. ಯಾವ ತರನಾಗಿ ಮುಚ್ಚಲ್ಪಟ್ಟಿರುತ್ತೆ ಅನ್ನೋದನ್ನ ಸಾದೃಶ್ಯದ ಮೂಲಕ ಭಗವಂತ ಇಲ್ಲಿ 38ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದೇನನ್ನೋದನ್ನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 38ನೇ ಶ್ಲೋಕ. ಧೂಮೇನಾವ್ರಿಯತೆ ವಹ್ನಿ. ಇಲ್ಲಿ ನೋಡಿ ವಹ್ನಿ ಇದೆ. ಒಂದ್ ನಿಮಿಷ ಹೇಳ್ಬೇಡಿ ಯಾರು ಕೂಡ. ಅಲ್ಲಿ ಏನು ಬರುತ್ತೆ ಅನ್ನೋದನ್ನ ಗಮನಿಸಿ. ಧೂಮೇನಾವ್ರಿಯತೆ, ನಾನ್ ಹೇಳಲ್ಲ ಅದನ್ನ, ನೀವು ನನ್ಗೆ ಹೇಳ್ಬೇಕು. ಯಾಕಂದ್ರೆ ಇದ್ರ ಕುರಿತಾಗಿ ನಾನು ಹೇಳಿರುವಂತದ್ದು ಏನ್ ಹೇಳ್ಬೇಕು ಅದನ್ನ ಅಂತ. ಸೊ ಅದು ನಿಮ್ಗೆ ಪ್ರಶ್ನೆ. ವಹ್ನಿ ಅಂತೀರಾ ವನ್ಹಿ ಅಂತೀರಾ, ನಿಮ್ಗೆ ಬಿಟ್ಟಿರೋದು. ಅದನ್ನ ನೀವು ನನಗೆ ಹೇಳ್ಬೇಕು. ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಧೂಮೇ ನಾವ್ರಿಯತೆ. ಏನ್ ಹೇಳ್ತೀರಾ ಅದಕ್ಕೆ? ಉಚ್ಚಾರ ಏನ್ ಮಾಡ್ತೀರಾ? ಇದ್ರ ಕುರಿತಾಗಿ ನಾನ್ ನಿಮ್ಗೆ ಹೇಳಿದ್ದೆ. ಮಾತಾಜಿ ಏನಿ ಹೇಳಿ. ವಹ್ನಿನಾ? ವಹ್ನಿ ಅನ್ನೋರು ಯಾರ್ಯಾರಿದ್ದೀರಾ? ಲಕ್ಷ್ಮೀ ಪಿ ಎಂ ಮಾತಾಜಿ. ವಾಹಿನಿ ಗಾಯತ್ರಿ. ವಾಹಿನಿ ಹರಿಣಿ. ಮತ್ತೆ ಯಾರ ಉತ್ತರ ಕೊಡ್ತೀರಾ? ನಂದು ಲಕ್ಷ್ಮೀ ಪಿ ಎಂ ಅನ್ನು ವಹಿನಿ ಹೇಳಿದ್ದು. ಬೇರೆ ಯಾರಾದ್ರೂ ಇದು ವಿಭಿನ್ನವಾಗಿ ಯಾರಾದ್ರೂ ಉತ್ತರ ಕೊಡೋರಿದ್ರೆ ಹೇಳಿ. ವನ್ಹಿ ಮಾತಾಜಿ. ಯಾರಿದು ಹೇಳಿದವರು? ಯಾಕೆ ವನ್ಹಿ? ಯಾಕೆ ವನ್ಹಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಸರಿ, ಓಕೆ. ಸೊ ಯಾಕೆ ಹೇಳಿ ವನ್ಹಿ ಅಂತ ಯಾಕೆ ಹೇಳ್ಬೇಕು? ಗಾಯತ್ರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ. ಬರುತ್ತಲ್ಲ ಮಾತಾಜಿ. ಒಂದ್ ನಿಮಿಷ ಅನಂತ ಕುಲಕರ್ಣಿ ಪ್ರಭುಜಿ ಹೇಳ್ರಿ, ಏನು ಹೇಳಿದ್ರಿ? ಹೀಗೆ ನಾವು ಓದ್ತಿರೋದ್ರಿಂದ ವಹಿನಿ ಅಂತ ಹೇಳ್ತೀವಿ. ಇಲ್ಲ ವಹ್ನಿ ಅಂತ ಹೇಳ್ತೀರಾ, ವಹ್ನಿ ಅಂತ ಹೇಳ್ತೀರಾ ನೀವು? ಓಕೆ, ನಾನ್ ಕೇಳ್ತಾ ಇರೋದು ಯಾರು ವನ್ಹಿ ಅಂತ ಹೇಳಿದಿರಲ್ಲ ಅವ್ರಿಗೆ ಕೇಳ್ತಾ ಇರೋದು ನಾನು. ಯಾಕೆ ವನ್ಹಿ ಅಂತ ಹೇಳ್ತೀರಾ? ಮಾತಾಜಿ ಕರೆಕ್ಟ್ ಆಗಿದ್ ಗೊತ್ತಿಲ್ಲ ಮಾತಾಜಿ. ಆ ರೆಕಾರ್ಡಿಂಗ್ಸ್ ಅವೆಲ್ಲ ಕೇಳಿದಾಗ ವನ್ಹಿ ಅಂತ ಕೇಳಿದ್ದು ಮಾತಾಜಿ. ಸರಿ, ಈಗಾಗ್ಲೇ ನಿಮ್ಗೆ ಹೇಳಿರುವಂತದ್ದು ಒಂದು ಹಕಾರಂ ಪಂಚಮಯುಕ್ತಂ ಅಂತಹ ಸಮಿಶ್ರ ಸಂಯುತಂ ಉರಸ್ಯಂ ತಂ ವಿಜಾನೀಯಾತ್ ಕಂಠ್ಯಮಾಹುರ್ ಸಂಯುತಂ ಅಂತ. ಕಂಠಮಾಹುರ್
ಅಸಂಯುತಂ ಅಂತ ಹೇಳಿ ಕರೀತಾರೆ. ಅಂದ್ರೆ ಈಗಾಗ್ಲೇ ಹಕಾರದಲ್ಲಿ 2 ವಿಧಗಳಿದೆ, ಸಂಯುತ ಹಕಾರ, ಅಸಂಯುತ ಹಕಾರ ಅಂತ. ಈಗ ಸಂಯುತ ಹಕಾರ ಅಂತಂದ್ರೆ ಒಂದು ಪದ, ಒಂದು ವ್ಯಂಜನ ಪದ ಇನ್ನೊಂದು ವ್ಯಂಜನ ಪದ ಜೊತೆ ಕೂಡಿದಾಗ ಅದಕ್ಕೆ ಸಂಯುತ ಹಕಾರ ಅಂತ ಕರೀತಾರೆ. ಮತ್ತೆ ಯಾವಾಗ ಒಂದು ವ್ಯಂಜನ ಇನ್ನೊಂದು ವ್ಯಂಜನ ಜೊತೆ ಕೂಡಿರೋದಿಲ್ಲ ಅವಾಗ ಅದಕ್ಕೆ ಏನಂತ ಕರೀತಾರೆ, ಅಸಂಯುತ ಹಕಾರ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಇದು ನ ಅನ್ನುವಂಥದ್ದು ನಾವೇನಂತ ಕರಿತೇವೆ, ಅನುನಾಸಿಕಗಳು ಅಂತ ಹೇಳಿ ಕರಿತೇವೆ. ಮತ್ತೆ ಯಾವಾಗ ಇದು ಹ ಜೊತೆ ಒಂದು ವ್ಯಂಜನ ಇನ್ನೊಂದ್ ವ್ಯಂಜನ ಜೊತೆ ಕೂಡಿರುತ್ತೆ ಅವಾಗ ನಾವು ಯಾರು ನಮ್ಗೆ ಕೊಟ್ಟಿರುವಂತದ್ದು, ಪಾಣಿನಿ ಮಹರ್ಷಿಗಳು ಕೊಟ್ಟಿರುವಂತದ್ದು ಅಂತ ಹೇಳಿದೆ ನಾನು ನಿಮ್ಗೆ ಈಗಾಗ್ಲೇನೆ. ಪಾಣಿನಿಯ ಶಿಕ್ಷಾದಲ್ಲಿ ಪಾಣಿನಿಯ ಮಹರ್ಷಿಗಳು ಹೇಳಿರುವಂತದ್ದು ಉರಸ್ಯಂ ತಂ ವಿಜಾನೀಯ ಕಂಠ್ಯ ಮಾಹೂರ ಸಂಯುತಂ ಅಂತ. ಅಂದ್ರೆ ಯಾವಾಗ ಈ ಕಂಠದಿಂದ ಹ ಉಚ್ಚಾರಣೆ ಆಗ್ಬಾರ್ದು, ಉರಸ್ಯ ತಂ ವಿಜಾನೀಯಾತ್ ಅಂತ ಹೇಳ್ತಾರೆ. ಅಂದ್ರೆ ಉರಸ್ಯ ಅಂದ್ರೆ ನಮ್ಮ ಎದೆಯಿಂದ ಹ ಅನ್ನೋ ಉಚ್ಚಾರಣೆ ಬರಬೇಕು ಅಂತ ಈಗಾಗ್ಲೇ ಹೇಳಿರುವಂತದ್ದು ನಿಮ್ಗೆ. ಹಾಗಾಗಿ ವಹ್ನಿ ಅಂತ ಹೇಳಿ ನೋಡಿ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ಅಥವಾ ನೀವು ಹೇಳುವಾಗ ವಹ್ನಿ ಅಂತ ಹೇಳಿ. ಎಲ್ಲಿ ಉಚ್ಚಾರಣೆ ಆಗತ್ತೆ ವಹ್ನಿ ಅಂದಾಗ? ವಹ್ನಿ ನೋಡಿ, ಹೊಟ್ಟೆಯಿಂದ ಮೂಗತ್ರ ಬರ್ತದೆ ಮಾತಾಜಿ. ವಹ್ನಿ 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 ಅಂದಾಗ ಎದೆ ಹತ್ರ ಬರುತ್ತೆ ಮತ್ತೆ. ಯಾರಿಗೆಲ್ಲ ಎಲ್ಲಿ ಅದು ಉಚ್ಚಾರಣೆ ಆಗ್ತಾ ಇದೆ ಅಂತ ಹೇಳಿ ನೀವು ಉತ್ತರ ಹೇಳ್ತಿರೋ ಅದ್ರ ಅರ್ಥ ನೀವು ತುಂಬಾನೇ ಜಾಗೃತರಾಗಿದ್ರಿ ನಿಮ್ಮ ಒಂದು ಇಂದ್ರಿಯ ಮೇಲೆ ಅಂತ ಅರ್ಥ. ಎಲ್ಲಿ ಉಚ್ಚಾರಣೆ ಆಗ್ತೀರಿ ಸರಿಯಾಗಿ ಹೇಳಿ ನನ್ಗೆ. ವಹ್ನಿ ಅಂದ್ ನೋಡಿ, ವಹ್ನಿ ಅಂತ ಹೇಳಿ, ಹ ನೀ ಹೇಳಿ. ಎಲ್ಲಿ ಹ ಅನ್ನೋದು ಉಚ್ಚಾರಣೆ ಆಗ್ತಾ ಇದೆ ಹೇಳ್ಬೇಕು ನನಗೆ. ಹ ಅನ್ನೋದು, ನ ಅನ್ನೋದಲ್ಲ. ಹೊಟ್ಟೆ ಮೇಲೆ ಆಗುತ್ತೆ ಮಾತಾಜಿ. ಹೊಟ್ಟೆ ಮೇಲೆ ಆಗುತ್ತೆ ಮಾತಾಜಿ. ಹ ಬಂದು ಎಲ್ಲಿ? ಗಂಟು ಇದು ತುಟಿಯಿಂದ ಬರುತ್ತೆ. ಹೊಟ್ಟೆ ಮೇಲೆ ಆಗುತ್ತೆ. ನೀರ್ ವಹ್ನಿ ಎದೆ ಮೇಲೆ ವಹ್ನಿ ಮಾತಾಜಿ ಆಗುತ್ತೆ. ಎದೆ ಮೇಲೆ ಆಗುತ್ತೆ ಮಾತಾಜಿ. ಎದೆ ಮೇಲ, ಗಂಟ್ಲು ಮೇಲೆ ಹೊಟ್ಟೆ ಆಗ್ತದೆ ಮೇಲ. ಸರಿ, ಹೊಟ್ಟೆ ಮೇಲೆ ಯಾರು ಹೇಳ್ತಾ ಇರೋರು ಅವ್ರ ಕ್ಲಾಸ್ ಕೇಳಿಲ್ಲ ಅಂತ ಅರ್ಥ. ಗಂಟ್ಲು ಮೇಲೆ ಮತ್ತೆ ಆಗ್ತದೆ. ಇನ್ನೊಬ್ರು ಗಂಟ್ಲಲ್ಲಿ ಆಗೋರು ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿ. ತುಟಿಯಿಂದ ನಾನು ಮಾತಾಜಿ. ಆ ನೋಡಿ, ವಹ್ ವಹ್ ಹ ಎಲ್ಲಿ ಬರ್ತಾ ಇದೆ ನೋಡಿ, ವಹ್ನಿ 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 ನೋಡಿ. ಇನ್ನೊಮ್ಮೆ ಮಾಡಿ ಟ್ರೈ ಎಲ್ರು. ಯಾರೆಲ್ಲ ಹೊಟ್ಟೆ ಅಂತ ಇದ್ದೀರೋ ಎದೆ ಅಂತ ಇದ್ದೀರೋ ಅವ್ರು ಇನ್ನೊಮ್ಮೆ ಟ್ರೈ ಮಾಡಿ. ಎದೆ ಮೇಲೆ ಗಂಟ್ಲಲ್ಲಿ ಆಗ್ತದೆ ಮಾತಾಜಿ. ಎದೆ ಮೇಲೆ ಬರುತ್ತಾ? ಗಂಟ್ಲನ್ನವ್ರೆ ಹ್ಯಾಂಡ್ ರೈಸ್ ಮಾಡಿ. ಗಂಟ್ಲನ್ನವ್ರೆ ಹ್ಯಾಂಡ್ ರೈಸ್ ಮಾಡಿ. ಎದೆ ಮೇಲೆ ಬರುತ್ತೆ. ಎದೆ ಮೇಲೆ ಯಾರು ಬರ್ತಾ ಇದೆ ಅನ್ನೋರು ಇನ್ನೊಮ್ಮೆ ಟ್ರೈ ಮಾಡಿ. ಇನ್ನೊಮ್ಮೆ ಟ್ರೈ ಮಾಡಿ. ವಹ್ನಿ ಅಂತ ಹೇಳ್ಬೇಕು. ವಹನಿ ವಹ್ನಿ ವಹ್ ಹ ಕೇಳಿಸ್ಬೇಕು ನಮ್ಗೆ, ನಿಮ್ಗೆ ಹ ಎಲ್ಲಿ ಬರ್ತಾ ಇದೆ ಗಮನಿಸಿ. ಗಂಟ್ಲಲ್ಲಿ ವಹ್ನಿ ಗಂಟ್ಲಲ್ಲಿ ಬರ್ತಾ ಇದೆ. ವೆರಿ ಗುಡ್. ಹೌದು, ಗಂಟಲಲ್ಲಿ ಇನ್ನೊಮ್ಮೆ ಬರ್ತಾ ಇದೆ. ಟ್ರೈ ಮಾಡಿ. ಗಂಟ್ಲಲ್ಲಿ ಬರುತ್ತೆ. ಸೊ ಅದು ಜಾಗೃತಿ. ಹೌದು. ಸೊ ನೋಡಿ, ಪಾಣಿನಿ ಮಹರ್ಷಿಗಳು ಇಂಥ ಸಂಸ್ಕೃತ ಫಸ್ಟ್ ಬಂದಿರೋದು, ಗ್ರಾಮರ್ ಮಾಡಿರೋದು ಆಮೇಲೆ. ಅವರು ಪಾಣಿನಿ ಮಹರ್ಷಿಗಳು ಎಷ್ಟು ಎಲ್ಲ ಅಬ್ಸರ್ವೇಷನ್ ಮಾಡಿದಾರೆ ಯೋಚನೆ ಮಾಡಿ. ವಹ್ನಿ ಉರಸ್ಯಂ ತಂ ವಿಜಾನೀಯಾತ್. ಅವ್ರು ಹೇಳೋದೇನು ಅಂತಂದ್ರೆ ಯಾವಾಗ ಹಕಾರ ಇರುತ್ತೋ ಸೊ ಅದಕ್ಕೆ ಈ ಅನುನಾಸಿಕ ಕೂಡಿದಾಗ ಎಲ್ಲಿ ಬರ್ಬೇಕು, ಅದು ಉರಸ್ಯ ತಂ ವಿಜಾನೀಯಾತ್ ಅಂದ್ರೆ ಎದೆಯಲ್ಲಿ ಬರ್ಬೇಕು ಅಂತ ಹೇಳಿರುವಂತದ್ದವ್ರು. ಎದೆಯಲ್ಲಿ ಬರ್ಬೇಕು ಅಂದ್ರೆ ನಾವು ಆವಾಗ ಉಚ್ಚಾರಣೆ ಬೇರೆ ಮಾಡ್ಬೇಕು. ಏನು ಅಂತಂದ್ರೆ ಅದಕ್ಕೆ ಏನು ವ್ಯಂಜನ ಇದೆಯೋ, ಈಗಾಗಲೇ 2 ವ್ಯಂಜನ ಕೂಡಿದೆ ಅಲ್ಲಿ. ಸೊ ಹಾಗಾಗಿ ಇದು ಸಂಯುತ ಹಕಾರ ಇರೋದ್ರಿಂದ ಇದು ಉರಸ್ಯ ತಂ ವಿಜಾನೀಯಾತ್. ಉರಸ್ಯ ಅಂದ್ರೆ ಎದೆಯಿಂದ ಬರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನ ಅನ್ನೋದು ಮೊದಲು ಉಚ್ಚಾರಣೆ ಆಗ್ಬೇಕು. ಯಾಕಂದ್ರೆ ಹ ಅನ್ನೋದು ಎದೆಯಲ್ಲಿ ಬರ್ಬೇಕು ಅಂದ್ರೆ ನ ಅನ್ನೋದನ್ನ ಮೊದಲು ಉಚ್ಚಾರಣೆ ಮಾಡ್ಬೇಕು. ಈಗ ವನ್ಹಿ ಅಂತ ಹೇಳಿ ನೋಡಿ. ವನ್ಹಿ ಹ ಎಲ್ಲಿ ಬರುತ್ತೆ ನೋಡಿ, ನ ಅಲ್ಲ, ಹ ಮಾತ್ರ. ಯಾಕಂದ್ರೆ ಹಕಾರ ಮಾಡ್ತಾ ಇದ್ದೇವೆ ನಾವು. ಹ ಎಲ್ಲಿ ಉಚ್ಚಾರಣೆ ಆಗ್ತಾ ಇದೆ ನೋಡಿ, ವನ್ಹಿ ವನ್ಹಿ. ಎಲ್ಲಾಗತ್ತೆ? ಗಂಟ್ಲು. ಗಮನಿಸಿ, ವನ್ಹಿ ಹೇಳ್ತಾ ಇದ್ದೀರಾ ನೀವು. ವಹನಿ ಹೇಳ್ದಾಗ ಹ ಅನ್ನೋದು ಗಂಟ್ಲಲ್ಲಿ ಬರುತ್ತೆ. ಪರೀಕ್ಷೆ ಮಾಡಿದನ ಕ್ಲಾಸ್ ಮುಗಿದ್ಮೇಲೆ
ಸೊ ನಾನೀಗ ಈ ಶ್ಲೋಕ ಹೇಳೋದ್ ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇರೋಕೆ ಕಾರಣ ನೀವು ಗಮನಿಸಿ ಅನ್ನೋಕೋಸ್ಕರ. ಇದು ಒಂದು ಪ್ರಾಕ್ಟಿಕಲ್, ನಿಮ್ಗೆ ಪ್ರಾಕ್ಟಿಕಲಿ ನೀವು ಅಪ್ಲೈ ಮಾಡ್ಬೇಕು. ವಹ್ನಿ ಅಂತ ಹೇಳಿದಾಗ ಹ ಅನ್ನುವಂಥದ್ದು ಗಂಟಲಲ್ಲಿ ಉಚ್ಚಾರಣೆ ಆಗುತ್ತೆ, ಗಮನವಿಟ್ಟು ಕೇಳಿ. ಹ ಅಷ್ಟೇ ಕೇಳ್ಬೇಕು. ಹಕಾರ, ವಹ್ನಿ, ವಹ್ನಿ, ವಹ್ನಿ ಗಂಟ್ಲಲ್ಲಿ ಆಗುತ್ತೆ ನೋಡಿ. ಈಗ ವನ್ಹಿ ಅಂತ ಹೇಳ್ಬೇಕು. ವನ್ಹಿ, ನ ಅದೇನ್ ಹಕ್ ನ ಒತ್ತಿದೆಯಲ್ಲ, ನ ಮೊದ್ಲು ಹೇಳ್ಬೇಕು, ಆಮೇಲೆ ಹ ಹೇಳ್ಬೇಕು. ವನ್ಹಿ, ವನ್ಹಿ, ಹ ಎಲ್ಲಿ ಬರುತ್ತೆ ನೋಡಿ. ವನ್ಹಿ, ವನ್ಹಿ, ವನ್ಹಿ ಎದೆಯಲ್ಲಿ ಬರುತ್ತೆ. ಎದೆಯಲ್ಲಿ ಗಮನಿಸಿ. ಬರುತ್ತಲ್ಲ. ಇಲ್ಲ, ಎದೆಯಲ್ಲಿ ಎದೆಯಲ್ಲಿ ಬರುತ್ತೆ. ಬರುತ್ತೆ. ಗಮನಿಸಿ, ಯಾರು ಗಂಟ್ಲು ಅಂತ ಹೇಳ್ತಾ ಇದ್ರೆ ಈ ಸಮಯದಲ್ಲಿ ಗಂಟ್ಲು ಬರಲ್ಲ. ವಹನಿ ಅಂತ ಹೇಳುವಾಗ ಗಂಟ್ಲಲ್ಲಿ ಬರುತ್ತೆ. ವನ್ಹಿ ಅಂತ ಹೇಳುವಾಗ ಎದೆಯಲ್ಲಿ ಬರುತ್ತೆ. ಗಮನಿಸಿ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಹಕಾರ ಬಂದಾಗ ನಮ್ಮ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ ಉರಸ್ಯ ತಂ ವಿಜಾನಿಯಾತ್. ಹಾಗಾಗಿ ಬ್ರಹ್ಮ ನೋಡಿ, ಬ್ರಹ್ಮ ಮ ಹೇಳ್ತೇವೆ, ಆಮೇಲೆ ಹ ಹೇಳ್ಬೇಕು. ಸೊ ಅಲ್ಲಿ ಕೂಡ ಗಮನಿಸಿ. ನೀವೆಲ್ಲರೂ ಏನ್ ಹೇಳ್ತೀರಾ, ಬ್ರಹ್ಮ ಅಂತ ಹೇಳ್ತೀರಾ. ಬ್ರಹ್ಮ ಅನ್ನೋದು ರಾಂಗ್. ಬ್ರಹ್ಮ ಅನ್ನಂಗಿಲ್ಲ, ಬ್ರಹ್ಮ ಅನ್ಬೇಕು. ಯಾಕೆ? ಅಲ್ಲಿ ಸಂಯುತ ಹಕಾರ ಇದೆ. ಸಂಯುತ ಹಕಾರ ಇದ್ದಾಗ ಒತ್ತು ಮೊದಲು ಹೇಳಿ ಹ ಆಮೇಲೆ ಹೇಳ್ಬೇಕು. ಹಾಗಾಗಿ ಬ್ರಹ್ಮ ಆಗತ್ತೆ. ಸೊ ಇದು ಮೊದ್ಲು ಕೂಡ ಹೇಳಿದ್ದೇನೆ, ಮತ್ತೆ ಇದು ಇಲ್ಲಿ ಬಂತು ಆ ಶಬ್ದ ಅನ್ನೋಕೋಸ್ಕರ ನಾನು ನಿಮ್ಗೆ ಮತ್ತೆ ಇದನ್ನ ವಿವರಿಸಿ ಹೇಳಿದ್ದೀನಿ. ಯಾರೆಲ್ಲ ಅವತ್ತು ತರಗತಿಯಲ್ಲಿ ಇದ್ದಿದ್ದಿಲ್ವೋ ಅವರು ಇದನ್ನ ಮತ್ತೆ ಕೇಳ್ಕೊಳ್ಳಿ. ಸೊ ಗಮನಿಸಿ, ವನ್ಹಿ ಅನ್ಬೇಕು. ಸೊ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮತ್ತೆ, ವನ್ಹಿ ಅನ್ಬೇಕು, ವಹ್ನಿ ಅಲ್ಲ. ವನ್ಹಿ, ಬಿಕಾಸ್ ಸಂಯುತ ಹಕಾರ. ಇದರ ಒಂದು ರೂಲ್ ಏನು? ಉರಸ್ಯತಂ ವಿಜಾನ್ಯಾತ್, ಎದೆಯಿಂದ ಬರಬೇಕು ಆ ಹಕಾರ. ಎದೆಯಿಂದ ಬಂದಾಗ ಬರ್ಬೇಕು ಅಂದ್ರೆ ನಾವು ಮೊದಲು ನ ಹೇಳ್ಬೇಕು, ಆಮೇಲೆ ಹ ಹೇಳ್ಬೇಕು. ವನ್ಹಿ ಹೇಳ್ಬೇಕು. ಓಕೆ, ನೋಡೋಣ ಈಗ ಮುಂದೆ. ಧೂಮೇನಾವ್ರಿಯತೆ ವನ್ಹಿ. ಇಲ್ಲಿ ಧೂಮೇನಾವ್ರಿಯತೆ, ಧೂ ದೊಡ್ಡ ಧ ಇದೆ, ಅದಕ್ಕೆ ಊ ಸ್ವರ ಕೂಡಿದೆ, ದೊಡ್ಡ ಊ ಕೂಡಿದೆ. ಹಾಗಾಗಿ ಧೂಮೇ. ಇಲ್ಲಿ ದೊಡ್ಡ ಎ ಇದೆ, ಎ ಸ್ವರ ಕೂಡಿದೆ. ಧೂಮೇನಾ, ಆ ಅಕಾರ ಇದೆ. ಆ ಇಲ್ಲಿ ಮುಂದೆ ಎಸ್ ಬರ್ದಿದೆಯಲ್ಲ, ಅದಕ್ಕೆ ಅವಗ್ರಹ ಅಂತ ಕರೀತಾರೆ. ದೀರ್ಘ ಹೆಚ್ಚಾಗಿ ಹೇಳ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಧೂಮೇನಾ, ಆಮೇಲೆ ಅಲ್ಲಿ ಏನಿದೆ? ಅವಗ್ರಹ ಇದೆ. ಎಸ್ ಗೆ ಸಿಂಬಾಲ್ ಏನು? ಈ ಎಸ್ ಸಿಂಬಾಲ್ಗೆ ಏನಂತಾರೆ? ಅವಗ್ರಹ ಅಂತ ಕರೀತಾರೆ. ಈ ಅವಗ್ರಹದ ಉಚ್ಚಾರಣೆ ಏನಿರುತ್ತೆ? ಅ ಇರುತ್ತೆ. ಒಂದ್ ಅವಗ್ರಹ ಇದ್ರೆ ಅ, ಎರಡ್ ಅವಗ್ರಹ ಇದ್ರೆ ಆ ಅಂತ ಕರೀತಾರೆ. ಇಲ್ಲಿ ಧೂಮೇನಾವೃತ, ಇಲ್ಲಿ ಎರಡು ಅವಗ್ರಹ ಬರ್ದಿಲ್ಲ ಅವರು. ನನ್ಗೆ ಗೊತ್ತಿಲ್ಲ ಅದು ಯಾವ ತರ ನೋಡಿದ್ದಾರೆ, ಬಟ್ ಆಕ್ಚುಲಿ ಸಂಸ್ಕೃತದಲ್ಲಿ ಎರಡು ಅವಗ್ರಹ ಅಂದ್ರೆ ಆ ಗೆ ಎರಡು ಅವಗ್ರಹ ಬರೀತಾರೆ. ಇಲ್ಲಿ ಆಕ್ಚುಲಿ ಹಿಂದೆ ನ ಕೆ ಆ ಸ್ವರ ಕೂಡಿದೆ, ಹಾಗಾಗಿ ಅವರು ಒಂದೇ ಅವಗ್ರಹವನ್ನ ತಗೊಂಡಿರುವಂತದ್ದು. ಅದಕ್ಕೆ ಅಲ್ಲಿದ ಆನ ನಾವು ತಗೊಳ್ಬೇಕು. ಧೂಮೇನಾವ್ರಿಯತೆ. ಇದನ್ನ ಬಿಡಿಸಿದಾಗ ಧೂಮೇನ ಆವ್ರಿಯತೆ ಅಂತ ಕರೀತಾರೆ. ಅಂದ್ರೆ ಹೊಗೆಯಿಂದ ಆವರಿಸಲ್ಪಟ್ಟಿರುವಂತದ್ದು ಅಂತ. ಧೂಮೇನ ಅಂದ್ರೆ ಹೊಗೆ, ಆವ್ರಿಯತೆ ಅಂತಂದ್ರೆ ಆವರಿಸಲ್ಪಟ್ಟಿರುವಂತದ್ದು. ನಿಮಗೆ ಉಚ್ಚಾರಣೆ ಬಂದ್ರೆ ಧೂಮೇನಾವ್ರಿಯತೆ ಅಂತ ಹೇಳಿ. ಅದನ್ನ ಪೂರ್ಣ ಹೇಳಲಿಕ್ಕೆ ಬರ್ದೇ ಇದ್ರೆ ಧೂಮೇನ ಆವ್ರಿಯತೆ ಅಂತ ಹೇಳಿ. ಧೂಮೇನ ಆವ್ರಿಯತೆ ಬಿಡಿಸಿ, ಅಲ್ಲಿ ಆ ಹಚ್ಬೇಕು. ಆವ್ರಿಯತೆ ಬಿಡಿಸಿದಾಗ ಧೂಮೇನ ಆವ್ರಿಯತೆ ಆಗತ್ತೆ. ಆಮೇಲೆ ಇದು ವನ್ಹಿ, ಧೂಮೇನಾವ್ರಿಯತೆ ವನ್ಹಿ. ಆಮೇಲೆ ಎರಡನೇ ಲೈನ್ ಅಲ್ಲಿ ಯಥಾದರ್ಶೋ, ಯಥಾ ದರ್ಶೋ, ಇದನ್ನ ಬಿಡಿಸಿದಾಗ ಯಥಾ ಆದರ್ಶ ಆಗತ್ತೆ. ಯಾಕಂದ್ರೆ ಇಲ್ಲಿನೂ ಕೂಡ ನೋಡಿ, ನಾ ಈಗ ಹೇಳಿದ್ನಲ್ಲ ಎರಡು ಅವಗ್ರಹ ಅಂತ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಅವಗ್ರಹ. ಇದು ಸರಿ ಇದೆ. ಮೇಲಿನೂ ಕೂಡ ಎರಡು ಅವಗ್ರಹ ಕೊಡ್ಬೇಕಿತ್ತವ್ರು. ಎಸ್ ಸಿಂಬಲ್ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ನಾನು ಯಾವಾಗ ಮತ್ತೆ ಪದೇ ಪದೇ ನಿಮ್ಗೆ ಇದಕ್ಕೆ ಏನಂತಾರೆ ಅಂತ ಕೇಳಿದಾಗ ನಿಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳೋದನ್ನ, ಎರಡು ಅವಗ್ರಹ ಇದೆ ಅಂದ್ರೆ ಆ ಅಂತ ಹೇಳ್ಬೇಕು. ಅಲ್ಲಿ ಯಥಾ ಆದರ್ಶ ಅಂತ ಬರುತ್ತೆ. ಯಥಾ ಆದರ್ಶೋ ಅಂದ್ರೆ ಯಥಾ ಆದರ್ಶ ಅಂತ ಆಗತ್ತೆ. ಇಲ್ಲಿ ಶಕ್ಕೆ ಅರ್ಕಾವಳಿ ಇದೆ ನೋಡಿ, ಅರ್ಕಾವಳಿ ಇದೆ. ಸೊ ಹಾಗಾಗಿ ದ ಆದ್ಮೇಲೆ ಮೊದ್ಲು ರ ಹೇಳ್ಬೇಕು. ದರ್ ಶೋ, ಶಕ್ಕೆ ದೊಡ್ಡ ಓ ಇದೆ, ಮತ್ತೆ ದೀರ್ಘ ಇದೆ. ಹಾಗಾಗಿ ಯಥಾದರ್ಶೋ. ಬಿಡಿಸಿ ಹೇಳೋದಾದ್ರೆ ಯಥಾ ಆದರ್ಶ ಅಂತ ಹೇಳ್ಬೇಕು. ಯಥಾ ಆದರ್ಶ ಮಲೇನ. ಆದರ್ಶ ಅಂತ ಹೇಳಂಗಿಲ್ಲ, ವಿಸರ್ಗ ಇದ್ದಾಗ ಅಲ್ಲಿ ಏನ್ ಹೇಳ್ಬೇಕು? ಸ್ವಲ್ಪ ಮಾತ್ರ ಹ ಉಚ್ಚಾರಣೆ ಬರ್ಬೇಕು. ಇದಕ್ಕೂ ಕೂಡ ನಾನು ಹೇಳಿದ್ದೆ ನಿಮ್ಗೆ, ಪಾಣಿನಿ ಮಹರ್ಷಿಗಳ ಒಂದು ಶ್ಲೋಕ ಹೇಳಿದ್ದೆ, ನೆನಪಿದೆಯಾ? ನೆನಪಿದೆಯಾ ಯಾರಿಗೆ? ಇಲ್ಲ.
ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ. ಇದ್ದಾರ ಇಲ್ಲ ಮಾತಾಜಿ ಇಲ್ರು? ಹಾ ಮಾತಾಜಿ. ಏನ್ ಹೇಳಿದ್ದೆ ನಾನು? ಶ್ಲೋಕ ಹೇಳ್ಬೇಡಿ ನನಗೆ. ಯಾವ ತರ ಹಕಾರ ಹೇಳ್ಬೇಕು ಅಂತ, ವಿಸರ್ಗ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. ಯಥಾ ಬಾಲಸ್ಯ ಸರ್ಪಸ್ಯ ನಿಶ್ವಾಸೋ ಲಘು ಚೇತಸಃ ಏವ ಮುಷ್ಯ ಪ್ರಯೋಕ್ತವ್ಯ ಹಕಾರ ಪರಿವರ್ಜಿತ ಅಂತ. ಏವ ಮುಷ್ಮ ಪ್ರಯೋಕ್ತವ್ಯ ಹಕಾರ ಪರಿವರ್ಜಿತ ಅಂತ. ಯಥಾ ಬಾಲಸ್ಯ ಸರ್ಪಸ್ಯ, ಬಾಲ ಸರ್ಪ ಹೇಗೆ ಹುಸ್ ಅನ್ನುತ್ತೋ ಅಷ್ಟು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾರೆ ವಿಸರ್ಗ ಇದ್ದಾಗ. ಇಲ್ಲಿ ತೋರ್ಸಿಲ್ಲ ವಿಸರ್ಗ, ಬಟ್ ನಾವು ಬಿಡಿಸಿದಾಗ ವಿಸರ್ಗ ಬರುತ್ತೆ, ಆದರ್ಶ ಅಂತ ಬರುತ್ತೆ. ಬಟ್ ಇಲ್ಲಿ ಅನುಸ್ತುಭ ಛಂದಸ್ ಇಲ್ಲ. ಅನುಷ್ಟುಭ ಅಂದ್ರೆ 8 ಅಕ್ಷರಗಳು ಬರುತ್ತೆ. 8 ಅಕ್ಷರಗಳು ಕೂಡಿದಾಗ ಅದು ಒಂದು ಅನುಷ್ಟುಭ ಛಂದಸ್ ಅಂತ ಕರೆಸ್ಕೊಳ್ಳುತ್ತೆ. ಯಥಾ ಆದರ್ಶ, ಆದರ್ಶ ಅಂತ ಹೇಳಿದಾಗ ಯಥಾ ಆದರ್ಶ ಮಲೇನ ಚ ಅಂತ ಹೇಳ್ಬೇಕು. ಕೂಡಿ ಹೇಳೋದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಯಥಾದರ್ಶೋ ಅಂತ ಹೇಳ್ಬಿಡಿ ಕೂಡಿ. ಮಲೇನ ಚ ಯಥೋಲ್ಬೇನಾವೃತೋ, ಇದು ಬಿಡಿಸಿದಾಗ ಯಥಾ ಉಲ್ಬೇನ ಆವೃತಃ ಆಗತ್ತೆ. 3 ಪದಗಳು ಆಗತ್ತೆ. ಯಥಾ ಅಂದ್ರೆ ಹಾಗೇನೆ, ಉಲ್ಬೇನ ಅಂತಂದ್ರೆ ಒಂದು ನಮ್ಮ ಗರ್ಭಕೋಶ, ಆವೃತ ಅಂತಂದ್ರೆ ಆವರಿಸಲ್ಪಟ್ಟಿರುವಂಥದ್ದು, ಅಂದ್ರೆ ಗರ್ಭಕೋಶವನ್ನ ಆವರಿಸಲ್ಪಟ್ಟಿರುವಂಥದ್ದು ಅಂತ. ಯಥೋಲ್ಬೇನಾವೃತೋ, ಇಲ್ಲಿ ನಾ ಆದ್ಮೇಲೆ ಮತ್ತೆ ಅವಗ್ರಹ ಇದೆ ನೋಡಿ, ಎಸ್ ಸಿಂಬಾಲ್ ಇದೆ. ಸೊ ಮತ್ತೆ ಅಲ್ಲಿ ನಾವೇನ್ ತಗೋಬೇಕು? ಇದು ತಗೋಬೇಕು. ಯಾವ್ದು? ಆವೃತ. ತಗೋಬೇಕು. ತಗೋಬೇಕು. ಯಾಕಂದ್ರೆ ಇಲ್ಲಿ 2 ಬರ್ಬೇಕು ಅವಗ್ರಹ, ಬಟ್ ಬಂದಿಲ್ಲ. ಆದ್ರೆ ನಾವು ಹಿಂದಿನವ್ದು ನಾ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿ ತಗೋಬೇಕು ಮಾತಾಜಿ. ತಗೋಬೇಕು. ಉಲ್ಬೇನ ಆವೃತೋ ಅಂತ ಹೇಳಿ ಬಿಡಿಸಿ ಹೇಳೋರು. ಯಥೋಲ್ಬೇನ ಆವೃತೋ ಹೇಳ್ಬೋದು. ಇಲ್ಲಾಂದ್ರೆ ಯಥೋಲ್ಬೇನಾವೃತೋ, ರಕೆ ಋಷಿ ರು ಒಟ್ರ ಸುಳಿ ಇದೆ, ಸೊ ಅದು ರು ಬರುತ್ತೆ. ಯಥೋಲ್ಬೇನ ಆವೃತೋ ಬಿಡಿಸಿದಾಗ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಕ್ಲಿಯರ್ ಆಗಿ. ಕೇಳಿಸ್ತಾ ಇದೆ. ಅವ್ರದ್ದು ಏನಾದ್ರು ನೆಟ್ ಪ್ರಾಬ್ಲಮ್ ಇರ್ಬೇಕು. ಕೇಳಿಸ್ತಾ ಇದೆ. ಒಂದು ಸ್ವಲ್ಪ ನೆಟ್ವರ್ಕ್ ಇದ್ದ ಜಾಗದಲ್ಲಿ ನೋಡಿ ಮಾತಾಜಿ, ಹೊರಗಡೆ ಬನ್ನಿ. ಯಥೋಲ್ಬೇನ ಆವೃತೋ ಗರ್ಭ ತಥಾ ತೇನೇದಮಾವೃತಂ. ತೇನೇದಮಾವೃತಂ ಬಿಡಿಸಿದಾಗ 3 ಪದಗಳಾಗತ್ತೆ. ತೇನ ಇದಂ ಆವೃತಂ ಕೂಡಿ ತೇನೇದಮಾವೃತಂ ಆಗತ್ತೆ. ತೇನೆ ಅಂತಂದ್ರೆ ಒಂದು ಈ ಕಾಮದ ಕುರಿತಾಗಿ ಹೇಳ್ತಾ ಇರುವಂತದ್ದು. ತೇನೆ ಅಂದ್ರೆ ಅಂತ ಹೇಳಿದಾಗೆ, ಅಂದ್ರೆ ಅಂದ್ರೆ ಈಗಾಗ್ಲೇ ಭಗವಂತ ಕಾಮದ ಕುರಿತಾಗಿ ಹೇಳ್ತಾ ಇರುವಂತದ್ದು, ಆ ಕಾಮದಿಂದ ಅಂತ ಹೇಳಿ. ಇದಂ ಅಂದ್ರೆ ಇದು, ಆವೃತಂ ಅಂದ್ರೆ ಆವೃತವಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಇದೊಂದು ಸಾದೃಶ್ಯ ರೂಪ ಇದೆ. ಸೊ ಇದರ ಅರ್ಥವನ್ನ ನೋಡ್ಕೊಂಡು ಬರೋಣ. ಈ ಧೂಮೇನಾವ್ರಿಯತೆ ವನ್ಹಿ, ಧೂಮ ಅಂದ್ರೆ ಧೂಮೇನ ಅಂದ್ರೆ ಹೊಗೆ, ಆವ್ರಿಯತೆ ಅಂದ್ರೆ ಆವರಿಸಲ್ಪಟ್ಟಿರುವಂಥದ್ದು. ಬೆಂಕಿಯು ಹೊಗೆಯಿಂದ ಹೇಗೆ ಆವರಿಸಲ್ಪಟ್ಟಿರುತ್ತೋ, ಆಮೇಲೆ ಹೇಗೆ ಆವರಿಸಲ್ಪಟ್ಟಿರುತ್ತೆ? ವನ್ಹಿ, ಬೆಂಕಿಯನ್ನ ಹೊಗೆಯಿಂದ ಆವರಿಸಲ್ಪಟ್ಟಿರುವಂಥದ್ದು ಅಂತ. ಬೆಂಕಿ ಹೊಗೆಯಿಂದ ಆವರಿಸಲ್ಪಟ್ಟಿರುವಂಥದ್ದು ಮೊದಲನೇ ಲೈನಲ್ಲಿ. 2ನೇ ಲೈನಲ್ಲಿ ಯಥಾದರ್ಶೋ ಮಲೇನ ಚ. ಯಥಾದರ್ಶೋ ಅಂದ್ರೇನು? ಆದರ್ಶ ಅಂತ ಕರೀತಾರೆ. ಯಥಾ ಅಂದ್ರೆ ಹೇಗೆ, ಆದರ್ಶ ಅಂದ್ರೆ ಕನ್ನಡಿ. ಆ ಕನ್ನಡಿ ಮಲೇನ ಚ ಧೂಳಿನಿಂದ ಮುಚ್ಚಲ್ಪಟ್ಟಂತೆ ಅಂತ. ಒಂದು ಬೆಂಕಿ ಹೊಗೆಯಿಂದ ಆವರಿಸಲ್ಪಟ್ಟಿದೆ, ಕನ್ನಡಿ ಧೂಳಿನಿಂದ ಆವರಿಸಲ್ಪಟ್ಟಿದೆ. 3ನೇ ಲೈನಲ್ಲಿ ಯಥೋಲ್ಬೇನಾವೃತೋ ಗರ್ಭ ಅಂದ್ರೆ ಈ ಯಥಾ ಅಂದ್ರೆ ಹಾಗೆ, ಉಲ್ಬೇನ ಅಂದ್ರೆ ಗರ್ಭಕೋಶ. ಈ ಗರ್ಭಕೋಶದಿಂದ ಈ ಭ್ರೂಣ, ಗರ್ಭ ಅಂದ್ರೆ ಭ್ರೂಣ, ಭ್ರೂಣ ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ ಅಂತ. ಉಲ್ಬೇನ ಅಂದ್ರೆ ಗರ್ಭಕೋಶದಿಂದ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ. ಒಂದು ಏನು ಮಗು ಗರ್ಭ ಒಳಗಿರುತ್ತೆ, ಸೊ ಅದು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಿರುತ್ತೆ, ನಮ್ಗೆ ಕಾಣಲ್ಲ ಅದು ಅಲ್ಲ. ಮತ್ತೆ ಒಂದ್ ವೇಳೆ ಬೆಂಕಿ ಹೊಗೆಯಲ್ಲಿ ಇರುತ್ತೆ, ಸಾರಿ ಬೆಂಕಿ ಮೇಲೆ
ಹೊಗೆ ಇರುತ್ತೆ ಅಥವಾ ಆ ಏನು ಬೂದಿ ಅಂತಾರೆ ನೋಡಿ, ಬೂದಿ ಇರುತ್ತೆ, ಅದು ಮುಚ್ಚಲ್ಪಟ್ಟಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಒಮ್ಮೆ ಕೈ ಹಾಕಿದ್ಮೇಲೆ ಅವಾಗ ಗೊತ್ತಾಗದೆ ಕೈ ಸುಟ್ಟುತ್ತೆ. ಸೊ ಮುಚ್ಚಲ್ಪಡುತ್ತೆ ಅಂತ, ಬೆಂಕಿ ಮುಚ್ಚಲ್ಪಟ್ಟತ್ತೆ ಹೊಗೆಯಿಂದ ಅಥವಾ ಈ ಒಂದು ಬೂದಿಯಿಂದ. ಮತ್ತೆ ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ. ಈಗ ಒಂದ್ ವೇಳೆ ಕನ್ನಡಿ ಧೂಳ್ ಬಿದ್ದಿದ್ರೆ ನಾವು ಮುಖ ನೋಡ್ಕೊಂಡಾಗ ಧೂಳೆ ಕಾಣಿಸುತ್ತೆ. ನಮ್ಗೇನ್ ಅನ್ಸುತ್ತೆ? ನಮ್ಮ ಮುಖ ಆ ಆ, ಸ್ವಲ್ಪ ಸ್ವಚ್ಛ ಆಗಿಲ್ಲ ಅಥವಾ ಏನೋ ಹತ್ಕೊಂಡಿದೆ, ನಮ್ಮ ಮುಖಕ್ಕೆ ಹತ್ಕೊಂಡಿದೆ ಅಂತ ನಾವು ಅನ್ಕೊಳ್ತೇವೆ. ಸೊ ಹಾಗೆ ಇದು ಕಾಮ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರೋದು. ತಥಾ ತೇನೇ ದಮಾವೃತಂ, ಹಾಗೇನೆ ನಮ್ಮ ಕಾಮವು ಕೂಡ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ, ಬೇರೆ ಬೇರೆ ರೀತಿಯಾಗಿ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಯಾವ್ದಾದ್ರು ತಿಳಿಲಿಲ್ಲ ಅಂದ್ರೆ ಕೇಳಿ. ಹರೇ ಕೃಷ್ಣ. ಅನುಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧೂಮೇನಾವ್ರಿಯತೆ ವನ್ಹಿ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಮಾತಾಜಿ ಇಲ್ಲಿ ತೇನೇ ದಮಾವೃತಂ ಹೇಳ್ಬೇಡಿ. ತಥಾ ತೇನೇ ದಮಾವೃತಂ, ಯಾಕಂದ್ರೆ ವ್ಯಂಜನ ಇದೆ, ಅಲ್ಲಿ ಸ್ವರ ಕೂಡ್ಸಂಗಿಲ್ಲ. ತಥಾ ತೇನೇ ದಮಾವೃತಂ. ಹರೇ ಕೃಷ್ಣ. ಮಾಡಿ. ಅಶ್ವಿನಿ ಮಾತಾಜಿ, ನೀವು ನೆಟ್ ಇರಲ್ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಇದೆ ಮಾತಾಜಿ, ನೀವು ನೆಟ್ ಇರಲ್ ಕೂತ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಶ್ಲೋಕ 38. ಧೂಮೇನ ಆವ್ರಯತೆ ವಹ್ನಿ ಯತೋ ಆದರ್ಶೋ ಮಲೇನ ಚ ಯತೋ ಲಿಪ್ತಾನ ಆವೃತೋ ಗರ್ಭ ತಥಾ ತೇನಾದಾಮೃತಂ. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ್ತೇನೆ, ಹೇಳಿ ನನ್ನ ಜೊತೆಗೆ. ಧೂಮೇನಾವ್ರಿಯತೆ ಧೂಮೇನಾವ್ರಿಯತೆ ವನ್ಹಿ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ. ಇನ್ನೊಂದ್ಸತಿ ಹೇಳಿ ಮಾತಾಜಿ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ತೇನೇ, ಒಂದೊಂದು ಅಕ್ಷರ ಓದಿ, ನೀವು ಯಾಕೆ ಗಡಿಬಿಡಿ ಮಾಡ್ತೀರಾ? ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಹೀಗೆ ಓದಿ. ತೇನೇದಮಾವೃತಂ ಹೀಗೆ ಓದಿದ್ರು ಬರುತ್ತೆ. ಧೂಮೇನಾವ್ರಿಯತೆ. ಬಿಡಿಸೋದಾದ್ರೂ ಕೂಡ ಬಿಡಿಸಬಹುದು, ಬಟ್ ನೀವು ಸರಿ ಬಿಡಿಸ್ಲಿಲ್ಲ. ಬಿಡಿಸಿ ಹೇಳೋದಾದ್ರೆ ಧೂಮೇನ ಆವ್ರಿಯತೆ ಹೇಳ್ಬೇಕು. ಆಮೇಲೆ ಯಥಾದರ್ಶೋ ಅದನ್ನ ಯಥಾ ಆದರ್ಶ ಅನ್ನಂಗಿಲ್ಲ. ಆದರ್ಶ ವಿಸರ್ಗ ಬಾಲಸ್ಯ ಸರ್ಪಸ್ಯ. ನೆನ್ಪಿಡಿ ಆ ಶ್ಲೋಕ. ಮತ್ತೆ ಯಥೋಲ್ಬೇನಾವೃತೋ ಅದನ್ನು ಕೂಡ ನೀವು ಬಿಡಿಸಿ ಹೀಗೆ ಹೇಳ್ಬೋದು. ಯಥಾ ಉಲ್ಬೇನ ಆವೃತೋ ಅಂತ ಹೇಳ್ಬೋದು. ಯಥೋಲ್ಬೇನ ಆವೃತೋ ಅಂತ ಹೇಳ್ಬೋದು. ಯಥೋಲ್ಬೇನ ಆವೃತೋ ಅಂತ ಹೇಳ್ಬೋದು. ಆಮೇಲೆ 4ನೇದು ತೇನೇದಮಾವೃತಂ, ಅದನ್ನು ಕೂಡ ತೇನೇದಂ ಆವೃತಂ ಅಂತ ಹೀಗೆ ಬಿಡಿಸಿ ಹೇಳ್ಬೋದು. ಯಾರಿಗೆ ಬಿಡಿಸಕ್ಕಾಗಲ್ಲ ಅವ್ರಿಗೆ, ಇಲ್ಲ ಯಾರಿಗೆ ಬಿಡಿಸಲಾರ್ದೆ ಹೇಳಲಿಕ್ಕಾಗಲ್ಲ ಅವರು ಹೀಗೆ ತರ ಬಿಡಿಸಿ ಹೇಳ್ಬೋದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಭೂಮಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥಾ ಲೋಭ್ನಾವೃತೋ ಗರ್ಭ
तथा तेनेदमावृतम् हरे कृष्ण माताजी ಇದು ವನ್ಹಿ ಅಮ್ಮ ಕೊನೆಗೆ ಧೂಮೇನಾವ್ರಿಯತೆ ವನ್ಹಿ. हाँ माताजी ವಹ್ನಿ ಅನ್ನಂಗಿಲ್ಲ, ಅದು ವನ್ಹಿ ಅನ್ಬೇಕು. ಅದಕ್ಕೊಂದು ರೂಲ್ ಇದೆ ಅದಕ್ಕೆ. ಈಗ ಇದ್ಯಾ ನೀನು ತರಗತಿಲಿ? हाँ माताजी ಕೇಳಿಸ್ಕೊಂಡ್ರ? ಇಲ್ಲ ಮಾತಾಜಿ ಓಕೆ, ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ. ಆಮೇಲೆ ವನ್ಹಿ ಹೇಳ್ಬೇಕು. ಯಾಕೆ ವನ್ಹಿ ಹೇಳ್ಬೇಕು ಅನ್ನೋದನ್ನ ಹೇಳಿದೀನಿ, ಅಲ್ಲಿ ಕೇಳ್ಕೊಳ್ಳಿ. ಆಮೇಲೆ ಯಥಾದರ್ಶೋ ಮಲಿನಚ ಯಥೋಲ್ಬೇನಾವೃತ್ತೋ. ಯಥೋಲ್ಬೇನಾವೃತ್ತೋ ಅದ್ ಹೇಳಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಯಥೋಲ್ಬೇನ ಆವೃತ್ತೋ ಅಂತ ಹೇಳ್ಬೇಕು. ಯಥೋಲ್ಬೇನ ಆವೃತ್ತ. हाँ माताजी ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಗಾಯತ್ರಿ ದೀಪಾ ಮಾತಾಜಿ. ಹರೇ ಕೃಷ್ಣ. हरे कृष्ण माताजी। धूमेनाव्रियते वह्नि यथादर्शो मलेन च यथोलब्धेन हरे कृष्ण ಯಥೋಲ್ಬೆ ಲ ಹೇಳ್ಬೇಕು. ಲಕ್ಕೆ ಬ ಬತ್ತಿದೆ. ಯಥೋಲ್ಬೆ. यथोल्बेनावृतो गर्भ तथा तेनेदमामृतम्. ದಮಾವೃತಂ. ಇನ್ನೊಂದ್ಸತಿ ಓದ್ಲಾ ಮಾತಾಜಿ? ಫಸ್ಟ್ ಇನ್ನೊಂದ್ಸತಿ ಓದ್ಲಾ? ಸರಿ ಮಾಡಿ. ಹೇಳಿ. ಧೂಮೇನಾವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾಮೃತಂ. ಹರೇ ಕೃಷ್ಣ. ವೃತಂ ಅಲ್ಲ, ವ ಇದೆ ಮಾತಾಜಿ. ಮೃತಂ ಅಲ್ಲ, ದಮಾವೃತಂ. ವೃತಂ ತಥಾ ತೇನೇದಮಾಮೃತಂ. ಸರಿ ಆಯ್ತಾ ಮಾತಾಜಿ? ಮೃತಂ ಅಲ್ಲ, ದಮಾವೃತಂ. ವ್ರ ಅಲ್ವಾ ಮಾತಾಜಿ? ತೇನೇದಮಾವೃತಂ. ಹರೇ ಕೃಷ್ಣ. ಹೌದು ಮಾತಾಜಿ ಹೇಳಿ. ಧೂಮೇನಾವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾ ತಥೋ ಗರ್ಭ ತಥಾ ತೇನೇದಮಾವೃತಂ. ಸರಿ ಆಯ್ತು ಮಾತಾಜಿ? ಸರಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧೂಮೇನಾವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಜ್ಞಾನ ಮಾತಾಜಿ. ಹರಣಿ ಕಕ್ಕೇರಿ ಮಾತಾಜಿ. ಹರೇ ನೀನು ಹೇಳ ಮಾತಾಜಿ. ನಾನು ರಾಜಲಕ್ಷ್ಮಿ. ಮಾತಾಜಿ ಬರ್ತೀವಿ, ಹೇಳಿ. ಆಯ್ತು ಮಾತಾಜಿ. ಧೂಮೇನ ಆವ್ರಿಯತೆ ಹಿ ಯಥಾ ಆವೃತ್ತ ಮಲೇನ ಚ ಯಥಾ ಹರೇ ಕೃಷ್ಣ ಉಲ್ಬೇನ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಜಾಯ್ನ್ ಆಗಿದ್ದೀರಾ ನೀವು? ಹ್ಞೂ ಮಾತಾಜಿ, ನಿನ್ನೆಯಿಂದ ಬಂದೆ ಮಾತಾಜಿ. 4 ಗಂಟೆಗೆ ಅಂದ್ಮೇಲೆ ಬಂದೆ ಮಾತಾಜಿ. ಸರಿ, ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ಧೂಮೇನಾವ್ರಿಯತೆ. ಧೂಮೇನ ಆವ್ರಿಯತೆ. ನಿಮ್ಗೆ ಕೂಡಿ ಹೇಳಲಿಕ್ಕೆ ಬಂದ್ರೆ ಕೂಡಿ ಹೇಳಿ. ನಾನ್ ಬಿಡಿಸಿ ಹೇಳೋದಾದ್ರೆ ನಾನು ಬಿಡಿಸಿ ಹೇಳ್ತೇನೆ ನಿಮ್ಗೆ. ರಾಗಬದ್ಧವಾಗಿ ಹೇಳುವಾಗ ಬಿಡಿಸಿ ಹೇಳ್ಬಾರ್ದು. ರಾಗ ಇಲ್ದೆ ನಾವು ಹೇಳುವಾಗ ಲೈಕ್ ಹಾಗೆ ಓದ್ತಿರ್ತೇವೆ ಅಂತ ಇಟ್ಕೊಳ್ಳಿ. ಧೂಮೇನ ಆವ್ರಿಯತೆ ವನ್ಹಿ ಯಥಾ ಆದರ್ಶಃ. ಸೊ ಅವಾಗ ಬಿಡಿಸಿ ಹೇಳ್ಬೋದು. ರಾಗಬದ್ಧವಾಗಿ ಹಾಡುವಾಗ ನಾವು ಕೂಡಿನೇ ಹೇಳ್ಬೇಕು.
ಬಟ್ ಬರ್ದಿದ್ರೆ ನಾವು ಬಿಡಿಸ್ಬಹುದು, ತೊಂದ್ರೆ ಇಲ್ಲ, ಅದು ತಪ್ಪಾಗಲ್ಲ. ಬಿಡಿಸಿನೇ ಹೇಳ್ಕೊಡಿ ಧೂಮೇನ ಬಿಡಿಸಿ ಹೇಳ. ಧೂಮೇನ 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 ಆವ್ರಿಯತೆ ವನ್ಹಿ ಆವ್ರಿಯತೆ ವನ್ಹಿ ಯಥಾ ಯಥಾ ಆದರ್ಶ ಆದರ್ಶ ಮಲೇನ ಚ ಮಲೇನ ಚ ಯಥಾ ಉಲ್ಬೇನ ಯಥಾ ಉಲ್ಬೇನ ಆವೃತ ಆವೃತ ಗರ್ಭ ಗರ್ಭ ಯಥಾ ಇಲ್ಲಿ ಹೇಳ್ತೇನೆ ನೋಡಿ, ಯಥಾ ಉಲ್ಬೇನ ಆವೃತ ಗರ್ಭ ಹಿಂಗ್ ಬರುತ್ತೆ. ಯಥಾ ಉಲ್ಬೇನ ಆವೃತ ಗರ್ಭ. ಇಲ್ಲಿ ಈಗ ನೀವು ಭಗವದ್ಗೀತೆ ಪುಸ್ತಕ ತಗೊಂಡಾಗ ಗೊತ್ತಾಗತ್ತೆ ನಿಮ್ಗೆ ಬಿಡಿಸೋದು. ಇಲ್ಲಾಂದ್ರೆ ಯೂಶ್ವಲಿ ಹೆಂಗ್ ಬಿಡಿಸ್ಬೇಕು ಅದು ಗೊತ್ತಾಗಲ್ಲ ನಿಮ್ಗೆ. ನಾ ಹೇಳ್ದೆ ಅಂದ್ರೆ ನಾನ್ ಹೇಳುವಾಗ ಅಷ್ಟೇ ಹೇಳಲಿಕ್ ಬರುತ್ತೆ ನಿಮ್ಗೆ, ಇಲ್ಲಾಂದ್ರೆ ಪುಸ್ತಕ ನೋಡಿದಾಗ ಹೇಳಲಿಕ್ ಬರುತ್ತೆ, ನೆನ್ಪಿಟ್ಕೊಳ್ಲಿಕ್ ಆಗಲ್ಲಲ್ಲ ನಿಮ್ಗೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಕೂಡಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದು. ಯಥಾ ಉಲ್ಬೇನ ಆವೃತ ಗರ್ಭ ಅಂತ ಹೇಳ್ತಾರೆ. ತಥಾ ತಥಾ ತೇನೇದಂ ತೇನೇದಂ ಆವೃತಂ ಆವೃತಂ. ತೇನ ಇದಂ ಅಂತ ಕರೀತಾರೆ ಅದಕ್ಕೆ. ತೇನ ಇದಂ ಆವೃತಂ ಅಂತ ಹೇಳ್ಬೋದು, ಇಲ್ಲ ತೇನೇದಂ ಆವೃತಂ ಅಂತ ಕೂಡ ಹೇಳ್ಬೋದು. ತೇನ ಇದಂ ಆವೃತಂ. ತೇನ ತೇನ ಇದಂ ಆವೃತಂ. ತೇನ ಇದಂ ಆವೃತಂ. ಸರಿ, ಆಯ್ತು. ನೆಕ್ಸ್ಟ್ ಹೋಗೋಣ. ಇನ್ನೊಂದ್ಸಲ ಹೇಳ ಮಾತಾಜಿ. ನೀವು ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನನಗೆ ಆಮೇಲೆ ಲಾಸ್ಟಿಗೆ ಹೇಳಿ, ನಾನು ನಿಮ್ಗೆ ಕೊಡ್ತೇನೆ ಸಮಯ. ಆಯ್ತು ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ನ ಹೆಸರು ಕರೆದ್ರ? ಇದನ್ನ ಹೇಳುವಂತ್ರೆ ಮಾತಾಜಿ. 39th ಹೇಳುವಂದ್ರೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 39ನೇ ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಆವೃತಂ ರಕ್ಕೆ ಇದು ಓಕೆ ಒಟ್ರ ಸುಳಿದೆ, ರು ಹೇಳ್ಬೇಕು, ಋಷಿರು. ಆವೃತಂ ಜ್ಞಾನಮೇತೇನ, ಮೇಕೆ ದೀರ್ಘ ಇದೆ, ತೇಕೆ ದೀರ್ಘ ಇದೆ. ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಸೊ ಇಲ್ಲಿ ನೋಡಿದಾಗ ಇದನ್ನ ಬಿಡಿಸಿದಾಗ ಬೇಳೆ ಮೇಲಿಂದೆಲ್ಲನೂ ಕೂಡ ನಿಮಗೆ ಸರ್ವೇ ಸಾಮಾನ್ಯ ಬರುತ್ತೆ. ಅಲ್ಲಿ ಜ್ಞಾನ ಮೇತೇನೆ ಅಂದ್ರೆ ಜ್ಞಾನಂ ಏತೇನ ಅಂತ ಬರುತ್ತೆ ಫಸ್ಟ್ ಲೈನ್ ಅಲ್ಲಿ. ಸೊ ನಿಮ್ಗೆ ಸರಳವಾಗಿ ಹೇಳ್ಬೋದು ಜ್ಞಾನ ಮೇತೇನ ಅಂತ ಹೇಳಿ. ಆಮೇಲೆ ದುಷ್ಪೂರೇಣಾನಲೇನ ಚ ಅಂದ್ರೆ ಇಲ್ಲಿ 3 ಪದಗಳು ಬರುತ್ತೆ. ದುಷ್ಪೂರೇಣ ಅನಲೇನ ಚ ಅಂತ ಹೇಳಿ, ಅಂದ್ರೆ ಚ ಬೇರೆ ಪದ ಆಯ್ತು. ಇದು ದುಷ್ಪೂರೇಣಾನಲೇನ ಚ, ದುಷ್ಪೂರೇಣಾನಲೇನಲ್ಲಿ 2 ಪದ, ದುಷ್ಪೂರೇಣ ಅನಲೇನ ಅಂತ ಹೇಳಿ ಬರುತ್ತೆ. ಸೊ ಹೀಗೆ ಬಿಡಿಸ್ಬಹುದು ನೀವು, ದುಷ್ಪೂರೇಣ ಅನಲೇನ ಅಂತ. ದುಷ್ಪೂರೇಣ ಆನಲೇನ ಆಗ್ಬೇಕು ಅದು. ಓಕೆ, ಇದ್ರದೊಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಹೀಗೆ ಭಗವಂತ ಹೇಳ್ತಾ ಇರುವಂತದ್ದು ಆವೃತಂ ಜ್ಞಾನಮೇತೇನ. ಹೀಗೆ ಒಬ್ಬ ವ್ಯಕ್ತಿಯ ಶುದ್ಧ ಪ್ರಜ್ಞೆ, ಜ್ಞಾನಮೇತೇನ ಅಂದ್ರೆ ಶುದ್ಧ ಪ್ರಜ್ಞೆ, ಜ್ಞಾನಿಯ ಶುದ್ಧ ಪ್ರಜ್ಞೆ ಅಂತ ಹೇಳಿ ಕರೀತಾರೆ ಜ್ಞಾನಮೇತೇನ. ಸೊ ಆವೃತವಾಗಿದೆ. ಈಗ ಜ್ಞಾನಕ್ಕೆ ಏನಾದ್ರೂ ಮಂಕ್ ಬಡ್ಕೊಂತಂದ್ರೆ ನಾವು ಏನ್ ಆಡ್ತೇವೆ, ಹುಚ್ಚುಚ್ಚರಾಗಿ ಆಡ್ತೇವೆ. ಹಾಗೆ ನಮ್ಮ ಒಬ್ಬ ಜ್ಞಾನಿಯ ಶುದ್ಧ ಪ್ರಜ್ಞೆಯು ಈ ತರ ಆವೃತ ಆಗಿದೆ ಅಂತ. ಏನು ಹೀಗೆ 38ರಲ್ಲಿ ಶ್ಲೋಕ ಹೇಳಿದ್ದಾನಲ್ಲ ಭಗವಂತ, ಧೂಮೇನಾವ್ರಿಯತೆ. ಸೊ ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಿದೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಿದೆ, ಭ್ರೂಣ ಗರ್ಭಕೋಶದಿಂದ ಮುಚ್ಚಲ್ಪಟ್ಟಿದೆ. ಹಾಗೆ ಒಬ್ಬ ಜ್ಞಾನಿಯ ಜ್ಞಾನವು ಆವೃತವಾಗಿದೆ. ಹೇಗೆ ಆವೃತವಾಗಿದೆ? ನಿತ್ಯ ವೈರಿಣ, ಒಂದು ಶಾಶ್ವತ ಶತ್ರುವಿನ ತರ ಆವೃತವಾಗಿದೆ. ಸೊ ಯಾಕೆಂದ್ರೆ ಕಾಮರೂಪೇಣ ಕೌಂತೇಯ, ಕಾಮದ ರೂಪದಿಂದ ಅದು ಆವೃತವಾಗಿದೆ ಅವನ ಜ್ಞಾನ. ಅಂದ್ರೆ ಅವನ ಜ್ಞಾನದ ಮೇಲೆ ಕಾಮ ಅನ್ನೋದು ಕೂತ್ಕೊಂಡಿರೋದ್ರಿಂದ ಅದು ನಿತ್ಯ ವೈರಿಣ ಆಗಿದೆ. ಸೊ ಹೀಗೆ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಯಾವುದಕ್ಕೆ ತೃಪ್ತಿ ಅನ್ನೋದಿಲ್ಲ? ಕಾಮಕ್ಕೆ. ಏನಿದ್ರು ಬೇಕು ಬೇಕು ಅಂತಾನೆ ಅನ್ನತ್ತೆ. ಕಾಮ ಅನ್ನುವಂಥದ್ದು ಕೇವಲ
ದೈಹಿಕವಾಗಿರುವಂತದ್ದಲ್ಲ, ಬೇರೆ ಬೇರೆ ರೀತಿಯಾಗಿರುವಂತದ್ದು ಕಾಮ. ಈಗ ನಾನು ತುಂಬಾ ತಿನ್ಬೇಕು ಅಂತ ಅನಿಸಿದ್ರು ಕೂಡ ಅದು ಒಂದು ಕಾಮನೆ. ಏನಾದ್ರೂ ನಾನು ಬೇಡವಾದದನ್ನ ನೋಡ್ಬೇಕಾದ್ರೂ ಕೂಡ ಅದು ಒಂದು ಕಾಮನೆ. ಸೊ ಹೀಗೆ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ಅಂತ ಹೇಳಿ, ಅದಕ್ಕಾಗಿ ಆ ಕಾಮ ಅನ್ನುವಂಥದ್ದು ದುಷ್ಪೂರೇಣ ಅನಲೇನ, ಅಗ್ನಿಯಂತೆ ಉರಿತಾ ಇದೆ. ಅನಲೇನ ಅಂತಂದ್ರೆ ಒಂದು ಇದು ಪೆಟ್ರೋಲ್ ಡೀಸೆಲ್ ಕೂಡ ಅಂತಾರೆ. ಈಗ ಒಂದು ಬೆಂಕಿಯಲ್ಲಿ ನಾವು ಹೇಗೆ ರಾಕೆಲು ಡೀಸೆಲು ಪೆಟ್ರೋಲ್ ಹಾಕಿದಾಗ ಉರಿಯುತ್ತೋ ಆ ತರ ಉರಿತಾ ಇರುತ್ತೆ ಕಾಮ ಅನ್ನೋದು. ನಮ್ಮಲ್ಲಿ ಹಾಕಿದಾಗ ಅದು ನಮ್ಮ ಬೇಕುಗಳು ಉರಿತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇರುತ್ತೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಆರನೇ ಕಕ್ಕೇರಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೊಂಗೇರಣ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ. ಪುಷ್ಪ ಹರೇ ಮಾತಾಜಿ. ಕೃಷ್ಣ. ಹೊಂಗೇರಣ್ಣ ಯಾರು ಮಾತಾಜಿ? ಬರ್ತಿ ಮಾತಾಜಿ ಅಲ್ಲಿ ಇನ್ನು ಪೀಕ್ ಬಂದಿಲ್ಲ ಮಾತಾಜಿ. ಪುಷ್ಪ ಮಾತಾಜಿ ಬರ್ತಿ. ಆಯ್ತು ಮಾತಾಜಿ ಸ್ವಲ್ಪ ಬೇಗ ಹೋಗ್ಲಿ. ಇದು ನಾನು 42 ಮುಗಿತೇನೆ. ಇನ್ನು ಮೂರು ಶ್ಲೋಕಗಳಿದೆ, ಈ ಅಧ್ಯಾಯ ಮುಗಿಯುತ್ತೆ, ಅದಕ್ಕೋಸ್ಕರ. ಅನಂತ ಕುಲಕರ್ಣಿ ಪ್ರಭುಜಿ. ಹೊಂಗೇರಣ್ಣ ಯಾರು ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಅಮೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಟೋರೇಣ ಅನೇನ ಚ. ಪ್ರಭುಜಿ ಅದು ಆಮೃತ ಅಲ್ಲ, ಆವೃತಂ. ಆವೃತಂ ದುಷ್ಪೂರೇಣ, ದುಷ್ಪೂರೇಣ ಆನಲೇನ ಚ. ದುಷ್ಟೋರೇಣ ಔರನೇನ ಚ. ಆನಲೇನ ಚ. ಸ್ಲೋ ಆಗಿ ಹೇಳಿ, ಯಾಕೆ ಗಡಿಬಿಡಿ ಮಾಡ್ತೀರಾ? ದುಷ್ಪೂ ಶೋಕೆ ಪವತ್ತಿದೆ ಅಲ್ಲಿ. ದುಷ್ಪೂರೇಣಾನಲೇನ ಚ. ಸ್ಲೋ ಹೇಳಿದ್ರೆ, ಬಿಡಿಸಿ ಹೇಳೋದಾದ್ರೆ ದುಷ್ಪೂರೇಣ ಆನಲೇನ ಚ. ದುಷ್ಪೂರೇಣ ಆನಲೇನ ಚ. ಸರಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿನ ರಾಜಲಕ್ಷ್ಮಿನ ಮಾತಾಜಿ? ರಾಜೇಶ್ವರಿ ಬೇಗ ಓಪನ್ ಆಗಿರುತ್ತೆ ಮಾತಾಜಿ. ಎಲ್ರಿ ಯಾಕೆ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಹೇಳಿ ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ದುಷ್ಪೂರೇಣಾನಲೇನ ಚ. ದುಷ್ಪೂರೇಣಾನಲೇನ ಚ. ನೆಕ್ಸ್ಟ್ ಹೋಗೋಣ ಮಾತಾಜಿ. ಬೇಡ ಮಾತಾಜಿ, ಬೇಡ ಮಾತಾಜಿ, ಮುಗಿಯಲ್ಲ. ಇಲ್ಲಾಂದ್ರೆ ಇದ ನೆಕ್ಸ್ಟ್ ಕ್ಲಾಸ್ ಇದೆ ಅವ್ರದ್ದು. ಅದು ಫಸ್ಟ್ ಒನ್ ಸ್ವಲ್ಪ ಹೆಚ್ಚಿಗೆ ಹೇಳ್ತೇನೆ ನಾನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 40ನೇ ಶ್ಲೋಕ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ. ಇಲ್ಲಿ 2 ಪದಗಳಿದೆ. 2ನೇ ಲೈನ್ ಅಲ್ಲಿ ಅಸ್ಯ ಅಧಿಷ್ಠಾನಂ ಅಂತ ಹೇಳಿ, ಅಂದ್ರೆ ಈ ಒಂದು ಕಾಮದ ಅವಸ್ಥಾನ ಅಂತ ಹೇಳಿ ಅಸ್ಯ ಅಧಿಷ್ಠಾನಂ. ಮತ್ತೆ ಉಚ್ಚತೆ ಅಂದ್ರೆ ಹೇಳಲಾಗಿದೆ ಅಂತ ಹೇಳಿ, ಅಂದ್ರೆ ಎಲ್ಲ ಕೂಡಿ 3 ಪದ ಇದೆ ಅಲ್ಲಿ. ಅಸ್ಯ ಅಧಿಷ್ಠಾನಂ ಉಚ್ಚತೆ. ನೀವು ಬಿಡಿಸಿ ಹೇಳೋದಾದ್ರೆ ಅಸ್ಯಾಧಿಷ್ಠಾನಂ ಉಚ್ಚತೆ ಹೇಳ್ಬೋದು. ಅಲ್ಲಿ ಮೂ ಅದ ಇಲ್ಲ, ಮೂ ಇದ್ದದನ್ನ ಊ ಆ ಕಡೆ ಕೊಡಿ, ಈ ಕಡೆ ತಗೊಳ್ಳಿ ಮಕ್ಕೆ. ಸೊ ಅಲ್ಲಿ ಅಸ್ಯಾಧಿಷ್ಠಾನಂ ಆಗತ್ತೆ. ಆಮೇಲೆ ಮುಂದ್ಗಡೆ ಉಚ್ಚತೆ ಹೇಳ್ಬೇಕು. ಅಸ್ಯಾಧಿಷ್ಠಾನಂ ಉಚ್ಚತೆ. ಇಲ್ಲಿ ಮುಂದಿನಲ್ಲಿ ಏತೈರ್ವಿಮೋಹಯತ್ಯೇಷಃ ಅಂತ ಹೇಳಿ, ಇಲ್ಲಿ ಈ ಪದವನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಒಂದು ಏತೈಹಿ ಅಂದ್ರೆ ಎಲ್ಲದಿಂದ ಅಂತ, ವಿಮೋಹಯತಿ
ವಿಮೋಹಯತಿ. ಯಾವಾಗ್ಲೂ ಕೂಡಿ ಬರಿತೀವಲ್ಲ ಅವಾಗ ಅಲ್ಲಿ ಅರ್ಕಾವಳಿ ಬರುತ್ತೆ ಹೆಚ್ಚಾಗಿ. ವಿಸರ್ಗ ಇದ್ದುದು ಅರ್ಕಾವಳಿ ಆಗತ್ತೆ ಅಲ್ಲಿ. ಏತೇರ್ ವಿಮೋಹ. ಹಾಗಾಗಿ ಬಿಡಿಸಿದಾಗ ಏತೈಹಿ ಆಗತ್ತೆ, ಕೂಡಿದಾಗ ಏತೇರ್ ವಿಮೋ ಅಂದ್ರೆ ಅರ್ಕಾವಳಿ ಬರುತ್ತೆ. ಏತೇರ್ ವಿಮೋಹ ವಿಮೋಹಯತಿ ಏಷಃ. ನೀವಿಲ್ಲಿ ಕೂಡಿ ಹಾಗೆ ಹೇಳ್ಬೋದು, ಏತೈಹಿ ವಿಮೋಹಯತಿ ಏಷಃ. ಇಲ್ಲಾಂದ್ರೆ ಏತೇರ್ ವಿಮೋಹಯತಿ ಏಷಃ, ಏತೈರ್ ವಿಮೋಹಯತಿ ಏಷಃ ಅಂತ ಹೇಳ್ಬೋದು ಬಿಡಿಸಿ. ಇಲ್ಲಾಂದ್ರೆ ಏತೈಹ್ ವಿಮೋಹಯತಿ ಏಷಃ. ಆಮೇಲೆ ಜ್ಞಾನಮಾವೃತ್ಯ, ಜ್ಞಾನಂ ಆವೃತ್ಯ ಅಂತ ಕರೀತಾರೆ. ಮಾ ಅಲ್ಲಿ ಏನ್ ಮಧ್ಯೆ ಇದೆಯಲ್ಲ ಲಾಸ್ಟ್ ಲೈನ್ ಅಲ್ಲಿ, ಆ ಸ್ವರ ಕೂಡಿದ್ರೆ ಆವೃತ್ಯ ಆಗತ್ತೆ. ಇಲ್ಲಿ ಹಿಂದ್ಗಡೆ ಮ ಬರುತ್ತೆ. ಜ್ಞಾನಂ ಆವೃತ್ಯ ದೇಹಿನಂ. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋದಾದ್ರೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಂ ಉಚ್ಯತೆ. ಅಂದ್ರೆ ಅಸ್ಯಾಧಿಷ್ಠಾನಂ ಉಚ್ಯತೆ ಅಂದ್ರೆ ಕಾಮದ ಆವಾಸ ಸ್ಥಾನ ಅಂತ ಹೇಳಲಾಗಿದೆ. ಯಾವ್ದಕ್ಕೆ? ಇಂದ್ರಿಯಾಣಿ ಮನೋಬುದ್ಧಿ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಇವು ಕಾಮದ ಆವಾಸ ಸ್ಥಾನಗಳು. ಏತರ್ ವಿಮೋಹಯತ್ಯೇಷಃ ಅಂದ್ರೆ ಇವುಗಳ ಮೂಲಕ ಈ ಕಾಮ ಏನಾಗುತ್ತೆ, ಜ್ಞಾನವನ್ನ ಆವರಿಸಿ ಅವನನ್ನ ಭ್ರಾಂತಿಗೊಳ ಮಾಡುತ್ತೆ ಅಂತ. ಏತರ್ ವಿಮೋಹಯತ್ಯೇಷ ಇದರರ್ಥ ಇವು ಎಲ್ಲವುಗಳಿಂದ, ಈ ಕಾಮದಿಂದ ಭ್ರಾಂತಿಗೆ ಒಳಗಾಗುತ್ತಾನೆ. ಅವಾಗ ಏನಾಗತ್ತೆ? ಜ್ಞಾನಮಾವೃತ್ಯ ದೇಹಿನಂ. ಹೀಗೆ ಒಂದು ಜೀವಿಯ ಜ್ಞಾನವನ್ನ ಅದು ಆವರಿಸಿ ಬಿಡುತ್ತೆ. ಅದು ಅಂದ್ರೆ ಏನು? ಕಾಮ ಆವರಿಸಿ ಬಿಡುತ್ತೆ, ಆವರಿಸಿ ಭ್ರಾಂತಿಗೊಳ ಮಾಡುತ್ತೆ, ಭ್ರಾಂತಿಗೊಳಪಡಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಹೇಳಲಿಲ್ವಾ ನೀವು? ಇಲ್ಲ ಮಾತಾಜಿ. ಹೇಳಿ ಮಾತಾಜಿ. ಧನ್ಯವಾದ. ಶ್ಲೋಕ 40. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಲಕ್ಷ್ಮೀ ಡಿ ಮಾತಾಜಿ. ಲಕ್ಷ್ಮೀ ಡಿ ಲಕ್ಷ್ಮೀ ಡಿ ಮಾತಾಜಿ. ನಾನ್ ಲಕ್ಷ್ಮಿ ಪಿ ಎಂ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ನೆಕ್ಸ್ಟ್ ಮಾಡಿ ಮಾತಾಜಿ ಹೇಳಿ. ಇಂದ್ರಿಯಾಣಿ ಮನೋ ಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೋಕ ಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿ ಅಸಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ
ಜ್ಞಾನಮಾವೃತ್ಯ ದೇವಿನಾಂ. ಹರೇ ಕೃಷ್ಣ ಮಾತಾಜಿ. ದೇಹಿ ನಾಮಲ್ಲ ದೇಹಿನಂ, ಮತ್ತೆ ಅಸ್ಯಾದಿಷ್ಟ, ಅಸ್ಯ ಅಲ್ಲ ಅಸ್ಯಾದಿಷ್ಟ. ಸರಿ ಹೇಳಿ, ಉಳಿದಿದ್ದೆಲ್ಲ ಸರಿ ಇದೆ. ಆಯ್ತು ಮಾತಾಜಿ. ಇರ್ಲಿ ಮಾತಾಜಿ, ಮತ್ತೆ ಯಾಕಂದ್ರೆ ಇವು ಸ್ವಲ್ಪ ಇದಿದೆ, ಕಾಂಪ್ಲಿಕೇಟ್ ಇದೆ, ಉಳಿದಿದ್ವಿ ಎಲ್ಲವೂ ಕೂಡ. ಮತ್ತೆ ಗಡಿಬಿಡಿ ಮಾಡಿ ಹೇಳೋದು ಬೇಡ, ಇದನ್ನೇ ಹೇಳ್ಸಿ. ಹಿಂದಿಂದ ಒಂದು ಹೇಳೋರಿದ್ರೆ ಹೇಳಿ, ಸಮಯ ಆಗೋವರೆಗೂ. ಆಯ್ತು ಮಾತಾಜಿ. ಮಾಲಾಶ್ರೀ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದೀರಾ ನೀವು? ಹಾಕಿದ್ದೀನಿ ಮಾತಾಜಿ. ಸರಿ ಹಾಕ್ತೀನಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ನಾವು ಓದ್ಬೋದಾ? ಭೂಮಿಕಾ ಮಾತಾಜಿ. ನನ್ನ ಮಗಳು ಓದಿದ್ದು ಮಾತಾಜಿ. ಆಯ್ತು, ಓದಿ ಮಾತಾಜಿ. ಹಾ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಬೋದಾ? ಮಂಜುಳಾ BH ಮಾತಾಜಿ. ಹರೇ ಕೃಷ್ಣ. ಬರ್ತೀನಿ ಮಾತಾಜಿ ಸೀರಿಯಲ್. ಮಂಜುಳಾ BH ಮಾತಾಜಿ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ನರ್ಮದಾ ಮಾತಾಜಿ. ನಿರ್ಮಲಾ ಮಾತಾಜಿ. ಯಾರು ಕೇಳ್ತಾ ಇಲ್ವಾ ನನ್ನ ವಾಯ್ಸ್? ಚೆನ್ನಾಗಿ ಕೇಳಿಸ್ತಿದೆ ಮಾತಾಜಿ. ಮುಂದೆ ಹೋಗಿ ಮಾತಾಜಿ. ಪದ್ಮಾವತಿ ಮಾತಾಜಿ. ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಾಯ ಜ್ಞಾನಾಮೃತ್ಯ ದೇಹಿನಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಿಪೀಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಜ್ಞಾನಮಾವೃತ್ಯ ದೇಹಿನಂ. ಬಿಡಿಸಿದ್ರೆ ಜ್ಞಾನಂ ಆವೃತ್ತಿ ಆಗುತ್ತೆ. ಜ್ಞಾನಂ ಆವೃತ್ಯ ದೇಹಿನಂ. ಆವೃತ್ಯ ದೇಹಿನಂ. ಸರಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಆಸ್ಯ ಅಧಿಷ್ಠಾನಂ ಉಚ್ಯತೆ ಏತೈರು ವಿಮೋಹಯತಿ ಯಸ್ಯಃ ಜ್ಞಾನಂ ಆವೃತ್ಯ ದೇಹಿನಂ. ಏತೈರ್ವಿಮೋಹಯತ್ಯೇಷಃ. ಏತೆ ವಿಮೋಹಯಸ್ಯಃ ಜ್ಞಾನಂ. ಯತ್ತೆ ತಕ್ಕೆ ಯಾವತ್ತಿದೆ ಅಲ್ಲ ಮಾತಾಜಿ, ಮತ್ತೆ ದೀರ್ಘ ಇದೆ. ಯತ್ತೆ ಏವು. ಇನ್ನೊಂದ್ಸಲ ಹೇಳ್ಕೊಡಿ ಮಾತಾಜಿ. ಯತ್ತೇಷಃ. ಏತೈರ್ವಿಮೋಹಯತ್ತೇಷಃ. ಏತೆ ವಿಮೋಹ ಯತ್ತೇಷಃ ಜ್ಞಾನ. ಅಲ್ಲಿ ಏತೇರ್ ಅಲ್ಲಿ ವರ್ಕ್ ಅರ್ಕಾವಳಿ ಇದೆಯಲ್ಲ, ರ ಹೇಳ್ಬೇಕು. ಎತ್ತೇರ್ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಮಾತಾಜಿ, ನಿಮ್ಗೆ ಬರುತ್ತೆ. ಈಗ ಒಮ್ಮೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ, ಅದು ನಿಮ್ಗೆ ಮತ್ತೆ ಇದಾಗತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಬರುತ್ತೆ. ನೀವು ಮ್ಯೂಟ್ ಅಲ್ಲಿ ಇದ್ಕೊಂಡು ಕೇಳ್ಕೊಂಡು ಮಾಡಿ, ಆಮೇಲೆ ನೀವ್ ಹೇಳ್ರಿ ಅಂತ. ಆಯ್ತು. ಹರೇ ಕೃಷ್ಣ. ರಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಮ್ ಪ್ರಭುಜಿ. ಹರೇ ಕೃಷ್ಣ. ರತಮ್ಮ ಮಾತಾಜಿ.
ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಶ್ಲೋಕ 40. ಇಂದ್ರಿಯಾಣಿ ಮನೋರ್ಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತರ್ವಿಮೋಹಯತ್ತೇಷಾಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ, ನಿಮ್ದೇ ಶಬ್ದ ಸೇರಿಸ್ಬೇಡಿ ಅಲ್ಲಿ. ಮನೋರ್ಬುದ್ಧಿ, ಮನೋರ್ ಅಂತ ಇಲ್ಲಿ ಅಲ್ಲೇ ಮನೋಬುದ್ಧಿ, ಮತ್ತೆ ಜ್ಞಾನಂ ಆವೃತ್ಯ ಅಂತ ಹೇಳಿ, ಅಥವಾ ಜ್ಞಾನಂ ಆವೃತ್ಯ. ದೇಹಿ ನಾಮ್ ಅಲ್ಲ, ದೇಹಿನಂ. ಜ್ಞಾನಮಾವೃತ್ಯ ಸರಿ ಬರುತ್ತ ಮಾತಾಜಿ? ಜ್ಞಾನಂ ಆವೃತ್ಯ, ಜ್ಞಾನಂ ಆವೃತ್ಯ ದೇಹಿನಂ. ಮತ್ತೆ ಇಲ್ಲಿ ತೇಷಾಹ ಅಂತ ಹೇಳಿದ್ರಿ ನೀವು. ಏತೈರ್ ವಿಮೋಹ ಯತ್ತೇಷಃ, ಯತ್ತೇಷಃ, ಶ ಇದೆ, ಸ್ವರ ಕೂಡಿದೆ. ಸೊ ಶಃ. ಸರಿ, ಓಕೆ. ಮಾತಾಜಿ. ಒಬ್ರು ಯಾರಿಗಾದ್ರೂ ತಗೊಳ್ಳಿ. ಪುಷ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ನಾನು ಹೇಳ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ. ಶ್ರುತಿ ಇನ್ನೊಬ್ರು ಮಾತಾಜಿ. ಹೇಳಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಮಾತಾಜಿ. ಹೇಳಿ, ಬೇಗ ಹೇಳಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಸಮಯ ಆಗಿದೆ, ನೆಕ್ಸ್ಟ್ ತರಗತಿ ಇದೆ. ನಾಳೆಯ ತರಗತಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಶ್ರೀಲ ಗುರುದೇವ್ ಕಿ ಜಯ.